ಸನ್ಮಾನ ಮಾಡಬೇಕು. 60 ವರ್ಷ ಪೂರೈಸಿದೆ. ಮನುಷ್ಯ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಒಂದಷ್ಟು ಜನರ ಕಣ್ಣೀರನ್ನು ಓಡಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಅವರನ್ನು ಸನ್ಮಾನಿಸುವ ಕಾರ್ಯವನ್ನು ನಾವು ಉಡುಪಿಯಲ್ಲಿ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಜನರ, ವಿಶೇಷವಾಗಿ ಬೇರೆ ಬೇರೆ ಸಮಾಜದ ಜನರ ಒತ್ತಾಯದ ಮೇರೆಗೆ ಅದನ್ನು ದೊಡ್ಡ ಮಟ್ಟದಲ್ಲಿ ಉಡುಪಿ ಬಂಗ್ರಕೂಡಿನಲ್ಲಿ ಇರತಕ್ಕಂಥ ಒಂದು 100 ಎಕರೆ ಜಾಗ ಇದೆ, ಅದು ಅವ್ರಿಗೆ ಸೇರಿರ್ತಕ್ಕಂಥ ಜಾಗ, ಅಲ್ಲೇ ಮಾಡಬೇಕು ಅಂತಕ್ಕಂಥ ಚಿಂತನೆ ಬಂತು ನಮ್ಮ ಸಮಾಜದ ಹಿರಿಯರ ಮುಖಂಡರ ಒಂದು ಒತ್ತಾಯದ ಮೇರೆಗೆ. ಅನಂತರದಲ್ಲಿ ಎಲ್ಲ ಸಮಾಜದ ಮುಖಂಡರು ಸೇರಿಸ್ಕೊಂಡು ಒಂದು ಆದರ್ಶಪೂರ್ಣ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಡಿಸೆಂಬರ್ 25 ಸಂಜೆ 4 ಗಂಟೆಗೆ. ವಿಶೇಷವಾಗಿ ವೇದಿಕೆ ಮೇಲೆ ಬೇರೆ ಬೇರೆ ಸಮಾಜದ ಮುಖಂಡರು ಇರ್ತಾರೆ, ಗಂಡು ಸಮಾಜದ ಮುಖಂಡರು ಇರ್ತಾರೆ. ಹಾಗೆ ಒಂದು 17 ಜನ ಸಾಧಕರಿಗೆ ಬೇರೆ ಬೇರೆ ಸಮಾಜದ ಅಲ್ಲಿ ಬೇರೆ ಬೇರೆ ರೀತಿಯ ಸೇವೆಯನ್ನು ಮಾಡಿರ್ತಕ್ಕಂಥವ್ರು, ಅದು ಯಕ್ಷಗಾನ ಕ್ಷೇತ್ರ ಇರ್ಬೋದು, ಅಥವಾ ಸಾಮಾಜಿಕ ಕ್ಷೇತ್ರ ಇರ್ಬೋದು, ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಸಮಾಜದ ಸೇವೆ ಮಾಡಿರ್ತಕ್ಕಂಥ ಸಾಧಕರನ್ನು ಸನ್ಮಾನಿಸುವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದಕ್ಕೂ ವಿಶೇಷವಾಗಿ ಒಂದು ಅವರ 60ನೇ ಹುಟ್ಟುಹಬ್ಬ. ಆ ರೀತಿಯಲ್ಲಿ ಅವರು ಮೊದಲು ಬೇಡ ಅಂತ ಹೇಳಿದರು, ಮತ್ತು ನಮ್ಮೆಲ್ಲರ ಒಂದು ಒತ್ತಾಯಕ್ಕೆ ಮಣಿದು ಅವರು ಒಪ್ಪಿದ್ದಾರೆ. ಆಗ ಸಮಾಜಕ್ಕೆ ಏನು ಕೊಡ್ಬೋದು ಅನ್ನೋ ಒಂದು ಚಿಂತನೆ ಅವರಿಂದಲೇ ಬಂದಾಗ ಅವರು ಹೇಳಿದ್ರು, ಒಂದು 60 ಜನರಿಗೆ 60 ಲಕ್ಷ ರೂಪಾಯಿಗಳ ಮೊತ್ತವನ್ನು ಕೊಡಬೇಕು. ಡಾಕ್ಟರ್ ಮೋಹನ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ಮಾಡಿ ಅವರು 40 ಜನರನ್ನು, ಬೇರೆ ಅತ್ಯಂತ ಕಡುಬಡವರು ಮತ್ತು ಅಂಗವಿಕಲರನ್ನು ಗುರುತಿಸಿ ಈ ಒಂದು 40 ಜನರನ್ನು ನಾವು ಗುರುತಿಸಿದ್ದೇವೆ. ಅವತ್ತು ಒಂದು 4 ದಿವಸ ಮುಂಚೆ, ಯಾಕಂದರೆ ಅಂಗವೈಕಲ್ಯ ಮೊದಲೇ ಶಾಪ, ಅದರ ನಡೆ ಅವ್ರನ್ನ ಅಷ್ಟು ಜನರ ಮುಂದೆ ಕರ್ಕೊಂಡ್ಬಂದು ಕೊಡುವಂಥದ್ದು ಅಷ್ಟು ಅರ್ಥ ಇಲ್ಲ, ಅದು ಸರಿಯಾಗುವುದಿಲ್ಲ ಅನ್ನೋ ರೀತಿಯಲ್ಲಿ ಒಂದು 4 ದಿವಸ ಮುಂಚೆನೇ ನಮ್ಮ ಎಲ್ಲ ವಾಲಂಟಿಯರ್ ಸೇರಿಸಿ ಅಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಮಾಡಿ ಅವರಿಗೆ ಕೊಡುವಂಥ ಕೆಲಸ ಕೂಡ ಆಗ್ತಾಯಿದೆ. ಹಾಗಾಗಿ ಸುಮಾರು ನಾವು ಈಗಾಗಲೇ ನಾನೇ ಬೆಂಗಳೂರಲ್ಲಿದ್ದೆ, ಬೆಂಗಳೂರಲ್ಲಿ ಕೂಡ ಒಂದು ಒಳ್ಳೆಯ ಸಭೆ ಆಯಿತು. ಬಾಂಬೆನಲ್ಲಿ, ಪೂನಾದಲ್ಲಿ, ಈಗ ಈ ಕಡೆ ಹರಿಶೆಟ್ಟಿಯವರು ಬರ್ತಾರೆ, ನಮ್ಮ ಜಾಗತಿಕ ಬಂಡ ಸಂಘದ ಅಧ್ಯಕ್ಷರು, ಅವರ ನೇತೃತ್ವದಲ್ಲಿ ಬಾಂಬೆಲಿ ಕೂಡ ಒಂದು ದೊಡ್ಡ ಸಭೆ ಆಯಿತು. ನಮ್ಮ ಪೂನಾದ ಬಂಡ ಸಂಘ ಅಧ್ಯಕ್ಷರು ಸಂತೋಷ್ ಶೆಟ್ಟಿಯವರ ನೇತೃತ್ವದಲ್ಲಿ ಪೂನಾದಲ್ಲಿ ಭಾಳ ದೊಡ್ಡ ಸಭೆ ಆಯಿತು. ಹೀಗೆ ಬೇರೆ ಬೇರೆ ಕಡೆ ಜನ, ಅದು ನಮ್ಮಿಂದಾಗಿ ಅಲ್ಲ, ಅವ್ರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ ಹೇಳ್ತಾರೆ, ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಹೊಂದಿದ ಸಾಕು ಅನ್ನೋ ರೀತಿಯಲ್ಲಿ ಅವ್ರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಕ್ಕೆ ಇಷ್ಟು ದೊಡ್ಡ ಅಗಾಧವಾದ ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಇನ್ನೊಂದು ರೀತಿಯಲ್ಲಿ ನಾವು ಹೇಳ್ತಾ ಇದ್ವಿ. ಹಾಗೆ ಅವತ್ತು ಈಗಾಗಲೇ ನಿಮಗೆ ಬರಹ ಮೂಲಕ ಕೊಟ್ಟಿರುವಂತೆ ಒಳ್ಳೆಯ ಊಟದ ವ್ಯವಸ್ಥೆ ಇರ್ತದೆ. ಹಾಗೆ ಬೇರೆ ಬೇರೆ ಮನೋರಂಜನೆ ಕಾರ್ಯಕ್ರಮ ಇರ್ತದೆ. ಚಿತ್ರರಂಗದ ಗಣ್ಯರು ಬರ್ತಾ ಇದ್ದಾರೆ. ಯಡಿಯೂರಪ್ಪ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಅಶ್ವತ್ಥನಾರಾಯಣ ಅವರು, ಹಾಗೆ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಡಿ.ವಿ. ಸದಾನಂದಗೌಡ ಅವರು, ಬಸವರಾಜ ಬೊಮ್ಮಾಯಿ ಅವರು, ನಳಿನ್ ಕುಮಾರ್ ಕಟೀಲ್ ಅವರು, ಸಿ.ಟಿ. ರವಿರವರು, ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಹಾಗೆ ಸುಮಲತಾ ಅಂಬರೀಶ್ ಅವರು, ನಮ್ಮ ಉಡುಪಿ ಚಿಕ್ಕಮಗಳೂರು ಸಂಸದರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆಯವರು ಈ ಮುಖ್ಯ ವ್ಯಕ್ತಿಗಳಿಗೆ ಬರ್ತಾ ಇದ್ದಾರೆ. ಎನ್ ವಿನಯ್ ಹೆಗ್ಡೆಯವರ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೀತಾ ಇದೆ. ಮತ್ತು 2 ಜಿಲ್ಲೆಗಳ ಎಲ್ಲ ಶಾಸಕರು ವೇದಿಕೆ ಮೇಲೆ ಇರ್ತಾರೆ. ನಾನು ಈಗಾಗಲೇ ಹೇಳಿದಾಗೆ ಬೇರೆ ಬೇರೆ ಸಮಾಜದ ಮುಖಂಡರು ಮತ್ತು ನಮ್ಮ ಸಮಾಜದ ಗಣ್ಯರು ಕೂಡ ಅವತ್ತು ವೇದಿಕೆ ಮೇಲೆ ಇರ್ತಾರೆ. ಅದಕ್ಕೆ ವಿಶೇಷವಾಗಿ ಈ ಒಂದು ಸುದ್ದಿಯನ್ನು ಕಾಲಕಾಲಕ್ಕೆ ಜನರ ಗಂಟೆಗೆ ಸರಿಯಾಗಿ 25ನೇ ತಾರೀಕಿನಂದು ಡಿಸೆಂಬರ್ ಸಂಜೆ 4 ಗಂಟೆಗೆ ಸರಿಯಾಗಿ ಗೋಲ್ಡ್ ಪಿಚ್ ಸಿಟಿ ಬಂಗ್ಲಕೂರಿನಲ್ಲಿರುವ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. 4 ಗಂಟೆಯಿಂದ 5 ಗಂಟೆಯವರೆಗೆ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಗಾನ ವೈಭವ ಕಾರ್ಯಕ್ರಮ. 5ರಿಂದ 6 ಗಂಟೆ 1 ಗಂಟೆ ಆಳ್ವಾಸ್ ನುಡಿಸಿರಿ ವೈಭವ, ಅಂದರೆ ನಮ್ಮ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿರುವಂತಹ ಎಲ್ಲ ನೃತ್ಯ ಪ್ರಕಾರಗಳ ಅನಾವರಣವನ್ನ ಮೋಹನ್ ಅವರ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ. 6ರಿಂದ 8ರವರೆಗೆ ಸಭಾ ಕಾರ್ಯಕ್ರಮ, ಪ್ರಕಾಶಾಭಿನಂದನ,
ನಡೆಯಲಿಕ್ಕಿದೆ. ಆದಮೇಲೆ ನಮ್ಮ ಸ್ಯಾಂಡಲ್ವುಡ್ನ ಖ್ಯಾತ ಗಾಯಕರಾಗಿರುವಂತಹ ವಿಜಯ್ ಪ್ರಕಾಶ್, ಅರ್ಜುನ್ ಜನ್ಯ ಇವರ ನೇತೃತ್ವದಲ್ಲಿ ಅನುಶ್ರೀ ಇವರ ನಿರೂಪಣೆಯಲ್ಲಿ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ರಾಜ್ಯ ರಾಷ್ಟ್ರ ಮಟ್ಟದೆಲ್ಲ ರಾಜಕೀಯ ನಾಯಕರು, ಬಾಲಿವುಡ್, ಸ್ಯಾಂಡಲ್ವುಡ್ನ ಎಲ್ಲ ತಾರೆಯರು ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಲಿಕ್ಕಿದ್ದಾರೆ. ಸರಿಸುಮಾರು 3 ಜಿಲ್ಲೆಯಿಂದ, ರಾಜ್ಯ ರಾಷ್ಟ್ರ ಮಟ್ಟದಿಂದ ಹಾಗೆ ದೇಶ ವಿದೇಶ ಗಲ್ಫ್ ರಾಷ್ಟ್ರದಿಂದ ಒಟ್ಟು 25,000 ಜನ ಸೇರುವಂತ ನಿರೀಕ್ಷೆ ಇದೆ. ಹಾಗೆ ಅದರೊಂದಿಗೆ ಬಂದಂತ ಎಲ್ಲರಿಗೂ ಅತಿಥಿ ಸತ್ಕಾರ ಹಾಗೆ ವಾಹನದ ವ್ಯವಸ್ಥೆ ಎಲ್ಲವನ್ನ ಸಮಿತಿಯ ವತಿಯಿಂದ ಮಾಡಲಾಗಿದೆ. ತಮ್ಮೆಲ್ಲರ ಗಮನಕ್ಕೆ. ಪ್ರಕಾಶ್ ಅಭಿನಂದನ ಒಬ್ಬ ವ್ಯಕ್ತಿಗೆ ಅಲ್ಲ, ಒಂದು ಹೃದಯ ವೈಶಾಲ್ಯದ ಸಮಾಜಮುಖಿ ಚಿಂತನೆಗೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ 60ನೇ ವರ್ಷ ಪ್ರತಿಯೊಬ್ಬರ ಜೀವನದಲ್ಲಿ ಸಹ ಆಗ್ತದೆ. ಹಾಗಾದರೆ ಈ 60ನೇ ವರ್ಷವನ್ನು ಇಷ್ಟು ಸಂಭ್ರಮವಾಗಿ ಪ್ರಕಾಶನನಿಗೆ ಆಚರಿಸುತ್ತಿರುವಂತಹ ಈ ಪ್ರಕಾಶ್ ಅಭಿನಂದನ ಸಮಿತಿಯ ವಿಚಾರದಲ್ಲಿ ತಮಗೆ ಒಂದೆರಡು ಶಬ್ದಗಳನ್ನು ನಾನು ಹೇಳಬಯಸುತ್ತೇನೆ. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಇದ್ದಂಥ ಪ್ರಕಾಶನನವರು ತನ್ನ ಜೀವನದ ಉಪಾಯಕ್ಕಾಗಿ ಬೆಂಗಳೂರು ಮಹಾನಗರಕ್ಕೆ ಹೋಗಿ ಇವತ್ತು ಸಮಾಜದಲ್ಲಿ ಒಬ್ಬ ಗೌರವಾನ್ವಿತ ಉತ್ತಮವಾದ ಒಬ್ಬ ನಾಯಕರಾಗಿದ್ದಾರೆ. ಅಂಥ ಒಂದು ವ್ಯಕ್ತಿ ಮಹತ್ವದ ಪ್ರಕಾಶನನವರು ಎಲ್ಲ ಸಮಾಜಕ್ಕೆ, ಬಂಟ ಸಮಾಜಕ್ಕೆ ಅಂತಲ್ಲ, ತುಳುನಾಡಿನ ಎಲ್ಲ ಜನರಿಗೆ, ದೈವ ದೇವಸ್ಥಾನಕ್ಕೆ ಅಥವಾ ಒಬ್ಬರು ಹಿಂದುಳಿದ ಕಟ್ಟಕಡೆಯ ವ್ಯಕ್ತಿಗಳಿಗೆಲ್ಲ ಒಂದು ಆರ್ಥಿಕವಾಗಿ ಸಹಾಯವನ್ನು ಮಾಡುತ್ತಾ ಬಂದಿರುತ್ತಾರೆ. ನನ್ನ ಪ್ರಕಾರ ಈ ಒಂದು ಪ್ರಕಾಶನನವರು ಪೂನಾದಲ್ಲಿ ನಮ್ಮ ಬಂಟರ ಭವನಕ್ಕೆ ಹಾಗೂ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಎಲ್ಲ ಬಂಟರ ಸಂಘಗಳಿರ್ಬೋದು, ಮೈಸೂರಲ್ಲಿರ್ಬೋದು, ಬೇರೆ ಬೇರೆ ಕಡೆಯಲ್ಲಿರುವಂಥ ಎಲ್ಲ ಬಂಟರ ಸಂಘಗಳಿಗೆ ಬಹುದೊಡ್ಡ ಮೊತ್ತಗಳನ್ನು ಕೊಟ್ಟು ಸಮಾಜ ನಿರ್ಮಾಣದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಸುಂದರಂ ಶೆಟ್ಟರು ಈ ಒಂದು ಸಮಾಜಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ವ್ಯಕ್ತಿ ಮಹತ್ವದವರು. ಅವರ ಹೆಸರಿನಲ್ಲಿ ಒಂದು ದೊಡ್ಡ ಕಾರ್ನಾಡಿನಲ್ಲಿ ದೊಡ್ಡ ಒಂದು ಸಭಾಭವನವನ್ನು ನಿರ್ಮಿಸುವಲ್ಲಿ ಪ್ರಕಾಶನವರ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಅದರ ಒಂದು ದೊಡ್ಡ ಸೇವೆಯನ್ನು ಅವರು ಮಾಡುತ್ತಿದ್ದಾರೆ. ಅವರಲ್ಲಿ ಸಮಾಜಕ್ಕೆ ಇನ್ನೂ ಸಹ ಸೇವೆಯನ್ನು ಮಾಡಬೇಕಂತ ಅದಮ್ಯವಾದಂತಹ ಇಚ್ಛೆ ಇದೆ. ಅಷ್ಟೇ ಅಲ್ಲ, ಈ ಒಂದು ಸಮಾರಂಭ ಅರ್ಥಪೂರ್ಣವಾಗಿ ಆಗಬೇಕೆಂಬುದರ ಹಿನ್ನೆಲೆಯಲ್ಲಿ ಈಗ ನಮ್ಮ ಅಧ್ಯಕ್ಷರಾದಂತಹ ಸುರೇಶ್ ಶೆಟ್ಟರು ಹೇಳಿದಾಗೆ ಒಂದಷ್ಟು ಜನರಿಗೆ ಸಹಾಯಧನ, ಕೆಲವು ಜನರನ್ನು ಸನ್ಮಾನಿಸುವಂತಹ ತೀರ್ಮಾನವನ್ನು ಈ ಅಭಿನಂದನಾ ಸಮಿತಿ ತೆಗೆದುಕೊಂಡಿದೆ. ಪ್ರಕಾಶನವರ ಇಚ್ಛೆಯಂತೆ ಇದು ಖಾಲಿ ಬಂಟ ಸಮುದಾಯದ ಕಾರ್ಯಕ್ರಮವಾಗಿರದೆ ತುಳುನಾಡಿನ ಎಲ್ಲ ಸಮುದಾಯದವರನ್ನು ಒಟ್ಟು ಮಾಡಿಕೊಂಡು ಈ ಕಾರ್ಯಕ್ರಮ ಆಗಬೇಕೆಂಬ ಅವರ ಇಚ್ಛೆ ಇತ್ತು. ಆ ಪ್ರಕಾರ ಸುಮಾರು 20ರಿಂದ 25,000 ಜನರನ್ನು ಒಟ್ಟುಗೂಡಿಸುವಂಥ ಹಲವಾರು ಸಿನಿಮಾ ತಾರೆಗಳು, ರಾಜಕಾರಣಿಗಳು, ಸಮಾಜ ಸೇವಕರು, ಬೇರೆ ಬೇರೆ ಸಮಾಜದ ನಾಯಕರೆಲ್ಲ ಒಟ್ಟುಗೂಡಿಸಿಕೊಂಡು ಡಿಸೆಂಬರ್ 25ರಂದು 4 ಗಂಟೆಗೆ ಆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಮೊದಲನೇದಾಗಿ ಸತೀಶ್ ಪಟ್ಲ ಹಾಗೂ ನಮ್ಮ ಆಲ್ವಾಸ್ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ, ಆಮೇಲೆ ಚುಟುಕಾಗಿ 1 ಗಂಟೆಯ ವೇದಿಕೆ, ಆಮೇಲೆ ಪುನಃ ಬೆಂಗಳೂರಿನಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ ನಡೆಯಲಿದೆ, ಊಟೋಪಚಾರದ ಕಾರ್ಯಕ್ರಮ ನಡೆಯಲಿದೆ. ಈ ಅಭಿನಂದನೆ ಸಮಿತಿಯು ಇವತ್ತು ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಸುಮಾರು 100ಕ್ಕೂ ಮಿಕ್ಕಿ ಸಭೆಗಳನ್ನು ನಡೆಸಿ ಎಲ್ಲರಿಗೆ ಈ ಅಭಿನಂದನೆಯ ವಿಚಾರವನ್ನು ನಾವೆಲ್ಲ ತಿಳಿಸಿರುತ್ತೇವೆ. ಎಲ್ಲರೂ ತನುಮನ ಧನಗಳಿಂದ ಸಹಕರಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸಲಿ ಸಹಕರಿಸುತ್ತಿದ್ದಾರೆ. ಇದೀಗ ತಮ್ಮ ಎಲ್ಲ ವರ್ಲ್ಡ್ ಫಂಡ್ಸ್ನ ಅಧ್ಯಕ್ಷರಾದಂಥ ಈಗ ಹರೀಶ್ ಶೆಟ್ಟರು ಅಥವಾ ಪೂನಾದಲ್ಲಿ ನಾನು, ಊರಿನಲ್ಲಿ ಸೇರಿದಂಥ ಎಲ್ಲ ಗಣ್ಯರೆಲ್ಲ ಸೇರಿಕೊಂಡು ಈ ಒಂದು ಅಭಿನಂದನೆಯ ಕಾರ್ಯಕ್ರಮ, ನಾನು ಹೇಳಿದಾಗೆ ಒಂದು ಸಮಾಜಮುಖಿ ಚಿಂತನೆಗೆ ನಾವು ಮಾಡುವಂಥ ಈ ಅಭಿನಂದನೆಯನ್ನು ಯಶಸ್ವಿಗೊಳಿಸಲು ಸಹಕರಿಸುತ್ತಿದ್ದಾರೆ. ತಮ್ಮೆಲ್ಲರಿಂದಲೂ ನಾನು ಈ ಒಂದು ಸಹಕಾರ್ಯವನ್ನು ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ, ಬಡ ವರ್ಗದ ವಿದ್ಯಾರ್ಥಿಗಳಿಗೆ 10,000 ಒಟ್ಟು 60 ಮಂದಿಗೆ ಕೊಡುವಂತ ಒಂದು ವ್ಯವಸ್ಥೆಯನ್ನು 60ರ ಸಂವತ್ಸರ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಎಲ್ಲ ಸಮಾಜದ ಅವರಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಇದರ ಅಧ್ಯಕ್ಷತೆಯನ್ನು ಸುರೇಶ್ ಶೆಟ್ಟಿ ಗುರ್ನೆ ಹಾಗೆ ಎಲ್ಲ ಪದಾಧಿಕಾರಿಗಳು ತುಂಬ
2-3 ತಿಂಗಳಿಂದ ಇದರ ತಯಾರಿಯಲ್ಲಿ ನಡೆಯುತ್ತಾ ಇದೆ. ಪ್ರಕಾಶ್ ಅಣ್ಣನವರು ನಮ್ಮ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ನಿರ್ದೇಶಕರು ಅಂತ ಹೇಳಲಿಕ್ಕೂ ಈ ಸಂದರ್ಭದಲ್ಲಿ ತುಂಬ ಸಂತೋಷ ಪಡ್ತೇನೆ. ಪ್ರಕಾಶ್ ಅಣ್ಣ ಬಂಟರ ಸಮಾಜದಲ್ಲಿ ಹುಟ್ಟಿದರೂ ಎಲ್ಲ ಸಮಾಜದವರ ಪ್ರೀತಿಯನ್ನು ಗಳಿಸಿದಂಥ ವ್ಯಕ್ತಿ. ಅವರ ಬಗ್ಗೆ ಈಗಾಗಲೇ ಸಂತೋಷ್ ಶೆಟ್ಟರು, ಸುರೇಶ್ ಅಣ್ಣ ಎಲ್ಲ ಮಾತನಾಡಿದರು. ಮುಂಬಯಿಯ ಬಂಟ ಸಂಘಕ್ಕೂ ಅವರು, ಎಲ್ಲ ಬಂಟರ ಸಂಘಟನೆಗಳಿಗೂ ಅವರ ಕೊಡುಗೆ ತುಂಬ ನೆನಪಿಡುವಂಥ ಕೊಡುಗೆ. ಸಮಾಜದಲ್ಲಿ ಶ್ರೀಮಂತರು ತುಂಬ ಜನ ಇದ್ದಾರೆ, ಆದರೆ ಹೃದಯ ಶ್ರೀಮಂತರು ಪ್ರಕಾಶನ ಹಾಗೆ ಭಾರಿ ಕಡಿಮೆ ಜನ ಸಿಗ್ತಾರೆ. ಪ್ರಕಾಶನ ತನ್ನ ದುಡಿಮೆಯ ಹೆಚ್ಚಿನ ಅಂಶ ಈ ಸಮಾಜದ ಜನರ ಕಷ್ಟಕ್ಕೆ ಸಹಾಯ ಮಾಡ್ತಾ ಬಂದಿದ್ದಾರೆ. ಈ ಒಂದು ಸಂಭ್ರಮಕ್ಕೆ ಮುಂಬೈಯಲ್ಲಿ ಕೂಡ ಸುರೇಶ್ ಶೆಟ್ಟರು, ಸಂತೋಷ್ ಶೆಟ್ಟರು ಎಲ್ಲ ಬಂದು ಸಮಿತಿಯನ್ನು ಮಾಡಿದ್ದಾರೆ. ನಾವು ಮುಂಬೈ ಬಂಟ ಸಂಘ ಹಾಗೂ ಎಲ್ಲ ಸಂಘಟನೆಗಳ ಒಟ್ಟಿಗೆ ಸಭೆಯನ್ನು ನಡೆಸಿ ನಾಳೆ 25 ಡಿಸೆಂಬರ್ನ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸುವುದು ಎಂಬುದರ ಬಗ್ಗೆ ನಾವು ಚಿಂತನೆ ಮಾಡಿದ್ದೇವೆ. ಸುಮಾರು 1,000 ಜನ ನಾವು ಮುಂಬೈಯಿಂದ ಬರುವ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಸ್ಪೆಷಲ್ ಟ್ರೈನ್ ಹೋಗಿದ್ದು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಹಾಗೆ ಬೇರೆ ಬೇರೆ ಕಡೆಯಿಂದ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇಷ್ಟೆಲ್ಲ ತಯಾರಿ ಯಾಕೆ ಅಂತ ಯಾರಾದರೂ ಕೇಳಿದರೆ ಅದಕ್ಕೆ ಉತ್ತರ 60 ವರ್ಷ ಎಲ್ಲರಿಗೆ ಆಗ್ತಾ ಅಂತ ಈಗ ಹೇಳಿದರು. ಪ್ರಕಾಶ್ ಅಣ್ಣನ ಋಣ ನಮಗೆಲ್ಲ ಸಮಾಜದವರಿಗಿದೆ, ಎಲ್ಲ ಸಂಘಟನೆಯವರಿಗೂ ಅವರ ಋಣ ಇದೆ. ಈ ಸಂದರ್ಭದಲ್ಲಿ ಆ ಋಣವನ್ನು ತೀರಿಸೋಕ್ಕೋಸ್ಕರ ನಾವೆಲ್ಲ ಸ್ವ ಇಚ್ಛೆಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ಸಮಾಜದಲ್ಲಿರುವ ಕೆಲವು ವರ್ಗದ ಆರ್ಥಿಕತೆಯಲ್ಲಿ ತೊಂದರೆಗಳಿರುವ ವ್ಯಕ್ತಿಗಳಿಗೆ ಸಹಾಯವಾಗುವಂಥ ಕಾರ್ಯ ಆಗಬೇಕು. ಇದನ್ನು ಮುಂದಿನ ಯಾವುದೇ ನಮ್ಮ ವ್ಯಕ್ತಿಗಳು ಯಾವುದೇ ಸಮಾರಂಭ ಮಾಡುವುದಾದರೂ ಅದು ಮಾದರಿಯಾಗಿ ಈ ಕಾರ್ಯಕ್ರಮ ನಡೆಯಬೇಕು. ಎಲ್ಲ ಜನರು ಇದಕ್ಕೆ ಸಹಕಾರ ಇದೆ. ಇದು ಖಾಲಿ ಪ್ರಕಾಶನ ಕರ್ನಾಟಕದಲ್ಲೆಲ್ಲ, ನಾವು ಬಂಟರ ಸಂಘಟನೆಗಳು ಜಗತ್ತಿನ ಎಲ್ಲ ಕಡೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಜಗತ್ತಿನ 112 ಬಂಟರ ಸಂಘಗಳಿದೆ. ಆ ಬಂಟರ ಸಂಘಗಳಿಂದ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮಕ್ಕೆ ಸುರೇಶನ್ನ ಆಗಲಿ ಎಲ್ಲ ಊರಿನ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಸಂಘಟನೆಗಳ ಒಂದು ಸಮಿತಿ ಏರ್ಪಾಡಾಗಿದೆ. ಸುಮಾರು ಎಲ್ಲ ಸಂಘಟನೆ, ಬಂಟ ಸಂಘ ಆಗಲಿ ಬೇರೆ ಬೇರೆ ಸಮಾಜದ ವ್ಯಕ್ತಿಗಳನ್ನಾಗಲಿ ಇವರ ಮುಖತಃ ಭೇಟಿಯಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಲು ಕೇಳಿಕೊಂಡಿದ್ದಾರೆ. ಅಲ್ಲದೆ ಬೇರೆ ಬೇರೆ ಸಮಿತಿ, ರಿಸೆಪ್ಷನ್ ಕಮಿಟಿ, ಪಾರ್ಕಿಂಗಿನ ವ್ಯವಸ್ಥೆಗಾಗಲಿ, ಕ್ಯಾಟ್ರಿಂಗ್ನ ವ್ಯವಸ್ಥೆಗೋಸ್ಕರ ಎಲ್ಲ ಬೇರೆ ಬೇರೆ ಸಮಿತಿಗಳನ್ನು ರಚನೆ ಆಗಿದೆ. ಈ ಕಾರ್ಯಕ್ರಮ ಖಂಡಿತ ದೇವರ ದಯೆಯಾಗಿ ನಿಮ್ಮೆಲ್ಲರ ಸಹಕಾರದಿಂದ ಯಶಸ್ವಿ ಆಗ್ತದೆ. ಈ ಒಂದು ಕಾರ್ಯಕ್ರಮ ಈ ಸಮಾಜದಲ್ಲಿ ಯಶಸ್ವಿಯಾಗಿ ಉಳಿಯುತ್ತದೆ. ಪ್ರಕಾಶನ ಮುಂದಿನ ಜೀವನಕ್ಕೆ ಎಲ್ಲರೂ ಆಶೀರ್ವಾದವನ್ನು ಮಾಡಲಿಕ್ಕಿದ್ದಾರೆ. ಸಮಾಜದ ಬೇರೆ ಬೇರೆ ಶೈಕ್ಷಣಿಕ ಆಗಲಿ ಬೇರೆ ಬೇರೆ ಫೀಲ್ಡಲ್ಲಿ ಅಚೀವ್ ಮಾಡಿದವರನ್ನು ಗುರುತಿಸುವಂಥ ಕಾರ್ಯಕ್ರಮ ಇದೆ. ಟೋಟಲಿ ಮಾದರಿ ಕಾರ್ಯಕ್ರಮ ಆಗ್ತದೆ. ದೇವರು ಇದನ್ನು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು